ನಾನು ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲುವ ಒಂದು ಭರವಸೆ ನನಗೆ ಇರಲಿಲ್ಲ. ಆದರೆ ನಮ್ಮ ಗ್ರಾಮದ ನಮ್ಮ ವಾರ್ಡಿನ ಎಲ್ಲ ಮುಖಂಡರು ಸೇರಿ ನನ್ನನ್ನು ಒಮ್ಮತದಿಂದ ನೀನೇ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲು ಅಂತ ಹೇಳಿದಾಗ ನಾನು ಖುಷಿಯಿಂದ ಒಪ್ಪಿಕೊಂಡಿದ್ದೇನೆ. ಅದೇ ರೀತಿ ಇನ್ನು ಮುಂದಕ್ಕೆ ನಮ್ಮ ಗ್ರಾಮದಲ್ಲಿ ಬರುವಂಥ ಯಾವುದೇ ಒಂದು ಅದೇ ಸಮಸ್ಯೆಗಳಿಗೆ ಯಾವುದೇ ಒಂದು ತೊಂದರೆ ಬರದ ಹಾಗೆ ನಾನು ಸ್ಪಂದಿಸ್ತೇನೆ ಅಂತ. ಮತ್ತು ನಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಮಹಿಳೆಯರು ನಮ್ಮ ಪಕ್ಷದಲ್ಲಿ ಮುಂದೆ ಬರುವ ಹಾಗೆ ನಾನು ಒಂದು ಕೆಲಸ ಮಾಡಬೇಕಂತ ನನ್ನ ಒಂದು ಆಸೆ ಉಂಟು. ಯಾಕೆಂತ ಹೇಳಿದ್ರೆ ನಮ್ಮ ಕೋಡಿಂಬಾಡಿ ಗ್ರಾಮ ಪಂಚಾಯತಿಯಲ್ಲಿ ಸ್ವಲ್ಪ ಮಹಿಳೆಯರು ನಾವು ಪಕ್ಷದ ಮುಖಾಂತರ ಎದುರು ಬರುವ ಒಂದು ಸ್ವಲ್ಪ ಬಾರಿ ಕಡಿಮೆ. ಹಾಗಾಗಿ ನನಗೆ ಅದೊಂದು ಆಸೆ ಬಾರಿ ಉಂಟು, ಮಹಿಳೆಯರನ್ನು ಆದಷ್ಟು ಮುಖ್ಯವಾಗಿ ಮುಂದಕ್ಕೆ ವಾಹಿನಿಗೆ ಬರಬೇಕು ಅಂತೇಳಿ. ಹಾಗಾಗಿ ನನ್ನನ್ನು ಈ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸಿದಂತ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದವನ್ನು ಹೇಳುತ್ತಾ, ಕೋಡಿಂಬಾಡಿ ಗ್ರಾಮ ಪಂಚಾಯತಿಯಲ್ಲಿ ನಮಗೆ 2ನೇ ಅವಧಿಗೆ ಕಾಂಗ್ರೆಸ್ ಬೆಂಬಲಿತ ಪಂಚಾಯತ್ ಅವಕಾಶ ಆಗಿದೆ. ನಾವು ಅನೇಕ ವರ್ಷಗಳಿಂದ ಕೋಡಿಂಬಾಡಿಯಲ್ಲಿ ಕೆಲವು ದಾರಿಗಳ ಸಮಸ್ಯೆ ಇರ್ಬೋದು, ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ದಾರಿದೀಪ ಮೂಲಭೂತ ಸೌಕರ್ಯಗಳಿಗೆ ನಾವು ಒತ್ತು ಕೊಡುವಂಥ ಕೆಲಸವನ್ನು ನಾವು ಮೊದಲಾಗಿ ಮಾಡುವ ಕೆಲಸವನ್ನು ಮಾಡ್ತೇವೆ. ನಂತರ ದಿನಗಳಲ್ಲಿ ನಮಗೆ ಶಾಸಕರು ಹೇಳಿದಾಗ ಕೆಲವು ನಿಯಮಗಳಿದೆ, ಭ್ರಷ್ಟಾಚಾರ ರಹಿತ ಆಡಳಿತ ಮಾಡಬೇಕು ಕೂಡ ಅವರು ಹೇಳಿದ್ದಾರೆ. ಅದನ್ನು ಕೂಡ ನಾವು ಖಂಡಿತವಾಗಿ ಮಾಡ್ತೇವೆ. ನಂತರ ನಾವು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿಕೊಂಡು ನಮ್ಮ ಪಕ್ಷದ ಮುಖಂಡರನ್ನು, ಸದಸ್ಯರನ್ನು ಮತ್ತು ಆಡಳಿತ ಮಂಡಳಿಯನ್ನು ಒಟ್ಟಿಗೆ ಸೇರಿಸಿಕೊಂಡು ಮಾಡುವ ಕೆಲಸವನ್ನು ನಾವು ಒಟ್ಟಿಗೆ ಅವರ ಜೊತೆಗೆ ಹೊಂದಾಣಿಕೆಯನ್ನು ಕೆಲಸ ಮಾಡ್ತೇವೆ. ಅದರ ಜೊತೆಗೆ ನಮ್ಮ ವಿರೋಧದವರನ್ನು ಕೂಡ ಜೊತೆಗೆ ವಿಶ್ವಾಸದಲ್ಲಿ ನಾವು ಕೆಲಸ ಮಾಡ್ತೇವೆ. ಬೆಳ್ಳಿಪಾಡಿ ವಾರ್ಡಿಂದ ಗೆದ್ದು ಕೋಡಿಂಬಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದೆ. ಇವತ್ತು ಚುನಾವಣೆ ನಡೆದಿತ್ತು. ನಿಜವಾಗಿ ನಾವು BJPಯ ಬೆಂಬಲಿತರ 6 ಜನ ಇದ್ದು, ಆದರೆ ಕಾಂಗ್ರೆಸ್ನ ಆಮಿಷಕ್ಕೆ ಒಳಗಾಗಿ ಒಬ್ಬ ಸದಸ್ಯೆ ಒಂದು ಅಡ್ಡ ಮತದಾನ ಮಾಡಿದ್ದರಿಂದ ನಮಗೆ ಸೋಲಾಗಿದೆ. ನಮ್ಮ ಮೊದಲನೇ MLA ಅವರು ಇರುವಾಗಲೂ ಈಗ ನಾವು ಪಂಚಾಯತಿನಿಂದಲೂ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ. ಜನರ ನಿರೀಕ್ಷೆ ಇತ್ತು BJP ಬೆಂಬಲಿತ ಸದಸ್ಯರು ಮತ್ತೆ ಆಡಳಿತ ಮಾಡಬೇಕು ಅಂತೇಳಿ. ಆದರೆ ಒಬ್ಬ ಸದಸ್ಯೆ ಪಕ್ಷದ್ರೋಹ ಮಾಡಿ ಅಡ್ಡ ಮತದಾನ ಮಾಡಿದ್ದರಿಂದ ನಮ್ಮ ಪಂಚಾಯತಿಗೆ ಸೋಲಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಪಂಚಾಯತಿಗೆ ನಾವು ಇನ್ನೂ ಸಹಕಾರವನ್ನು ಕೊಟ್ಟು ಸಮಗ್ರ ಪಂಚಾಯತ್ ಅಭಿವೃದ್ಧಿಗೆ ನಾವು ಇನ್ನೂ ಕೂಡ ಸಹಕರಿಸ್ತೇವೆ ಅಂತ ಹೇಳ್ತೇನೆ.